ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ರಂಭಾಪುರಿ ಮಠದ ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ 71ನೇ ಜನ್ಮದಿನೋತ್ಸವ ಸೆಪ್ಟೆಂಬರ್ 17ರಂದು ವಿಧಾಯಕವಾದಂಥ ಕಾರ್ಯಗಳ ಮೂಲಕ ಆಚರಿಸ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಮಹಾನ್ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಭಾರತ ದೇಶವನ್ನು ಸುಭದ್ರವಾಗಿ ಸಮೃದ್ಧವಾಗಿ ಕಟ್ಟಬೇಕೆಂಬ ಅಭಿಲಾಷೆ ನಿಜವಾಗಲೂ ಮರೆಯುವಂತಿಲ್ಲ. ಈ ಭಾರತ ದೇಶದ ಜನರ ಆರ್ಥಿಕ ಸ್ಥಿತಿಯನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವುದರ ಜೊತೆಗೆ ಬಡತನ ಸಂಪೂರ್ಣವಾಗಿ ನಿರ್ನಾಮಗೊಳ್ಳಬೇಕು ಅನ್ನುವಂಥ ಅವರ ಮಹತ್ವಾಕಾಂಕ್ಷೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾರ ಹೊಗಳಿಕೆಗೂ ಹಿಗ್ಗದೆ, ಯಾರ ತೆಗಳಿಕೆಗೂ ಕುಗ್ಗದೆ ಅವರ ದೃಷ್ಟಿಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ದಿನನಿತ್ಯದಲ್ಲಿ ದೇಶದ ಅಭ್ಯುದಯಕ್ಕಾಗಿ ಶ್ರಮಿಸ್ತಾ ಇರುವಂಥದ್ದು ಹೆಮ್ಮೆಯ ಸಂಗತಿ. ಜಾತಿ ವರ್ಗ ವರ್ಣಗಳನ್ನು ಮೀರಿ ಸರ್ವರಿಗೂ ಕೂಡ ಒಳಿತಾಗಬೇಕು, ಸರ್ವರು ಸಮೃದ್ಧಿಯಿಂದ ಬಾಳಿ ಬದುಕಬೇಕು, ಅನ್ನ ವಸತಿ ಇವುಗಳು ಎಲ್ಲರಿಗೂ ಲಭ್ಯವಾಗಬೇಕು ಅನ್ನುವಂಥ ಮಹತ್ವದ ಯೋಜನೆ ಅವರದಾಗಿದೆ. ಈ ನಾಡಿಗೆ ಅನ್ನವನ್ನು ನೀಡುವಂಥ ರೈತನ ಬಾಳು ಉಜ್ವಲವಾಗಬೇಕು ಅನ್ನುವಂಥ ಉದ್ದೇಶದಿಂದ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಮಹತ್ತರ ಬದಲಾವಣೆಗಳನ್ನು ತರುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿಯೂ ಕೂಡ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿ ಆದರ್ಶಗಳು ಉಳಿದು ಬೆಳೆದುಕೊಂಡು ಬರಲಿಕ್ಕೆ ಅವರು ಕೈಗೊಂಡಂಥ ನಿರ್ಣಯಗಳು ನಿಜವಾಗಲೂ ಎಲ್ಲರ ಮೆಚ್ಚುಗೆಗೆ